ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಮೂಲಗೇಣಿ ಒಕ್ಕಲುಗಳ ರಕ್ಷಣಾ ವೇದಿಕೆಯ ವಾರ್ಷಿಕ ಮಹಾಸಭೆಯು ಅಧ್ಯಕ್ಷರಾದ ಮ್ಯಾಕ್ಸಿಮ್ ಡಿಸಿಲ್ವಾ ಅವರ ನೇತೃತ್ವದಲ್ಲಿ ಮಂಗಳೂರಿನ ಡಾನ್ ಬಾಸ್ಕೋ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಂಡಳಿಯ ಸದಸ್ಯರಾದ ಎ ವಾಸುದೇವ ಕೊಟ್ಟಾರಿಯವರಿಗೆ ಹಾಗೂ ಇತರ ಹಿರಿಯ ರಾಜಕಾರಣಿಗಳು ನಿಧನರಾದ ಪ್ರಯುಕ್ತ ಸಭೆಯಲ್ಲಿ 2 ನಿಮಿಷಗಳ ಮೌನ ಪ್ರಾರ್ಥನೆಯೊಂದಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಖಜಾಂಚಿ ಎರಿಕ್ ಕೊಹಿಲ್ಲೋ 2019-20 ಸಾಲಿನ ಆಯವ್ಯಯ ಪತ್ರ ಹಾಗೂ 2020-21 ಸಾಲಿನ ಬಜೆಟ್ ಅನ್ನು ಮಂಡಿಸಿ ಅನುಮೋದನೆ ಪಡೆದ ಬಳಿಕ ಅಧ್ಯಕ್ಷರು ಸಮಯೋಚಿತವಾಗಿ ಮಾತನಾಡಿದರು. ಎಂಸಿ ಸುರೇಂದ್ರನಾಥ ಶೆಟ್ಟಿಯವರು ಧನ್ಯವಾದ ಅರ್ಪಿಸಿದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಐವನ್ ಡಿಸೋಜ, ಕರ್ನಾಟಕ ಹೈಕೋರ್ಟ್ ವಕೀಲರಾದ ಎಂಕೆ ವಿಜಯಕುಮಾರ್, ಮಂಗಳೂರಿನ ಖ್ಯಾತ ವಕೀಲರಾದ ಎಂಆರ್ ಬಳ್ಳಾಲ್ ಮತ್ತಿತರರು ಉಪಸ್ಥಿತರಿದ್ದರು. ನನಗೆ ಗೌರವ ಸಮರ್ಪಣೆ ಮಾಡಿದ್ದಾರೆ, ಅದು ಕೂಡ ಅನಪೇಕ್ಷಿತ. ಆದರೂ ಕೂಡ ಅದನ್ನು ಕೂಡ ವಿನಯದಿಂದ ಸ್ವೀಕರಿಸಿದ್ದೇನೆ. ಇದು ನನ್ನ ವೃತ್ತಿಗೆ ನೀಡಿದಂತಹ ಒಂದು ಪತ್ರಿಕೆ. ಇವತ್ತು ಉದಯವಾಣಿಯಾಗಿ ಆ ನವಭಾರತವನ್ನು ನಾವೆಲ್ಲ ಓದ್ತಾ ಇದ್ದೆವು. ಅದರಲ್ಲಿ ಪುತ್ತೂರಿನ ಒಬ್ಬರು ವಕೀಲರು, ಒಬ್ಬ ಹಿಂಗಣ್ಣ